ಹಲವಾರು ಕುಟುಂಬಗಳು ಕೂಲಿಯನ್ನ ಹುಡುಕಿಕೊಂಡು ಬಂದ ಸಂದರ್ಭದಲ್ಲಿ ಕೊರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ಅವರಿಗೆ ಕೆಲಸವಿಲ್ಲದೆ ಒಂದು ಹೊತ್ತಿನ ಊಟಕ್ಕಾಗಿ ಅಲೆದಾಡುತ್ತಿದ್ರು. ಇಂತಹ ಕುಟುಂಬಗಳನ್ನು ಗಮನಿಸಿದ ರಿಚ್ ಟು ಲೈಫ್ ಸಂಸ್ಥೆಯು ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ಬೇಲೂರು ಪೊಲೀಸ್ ಇಲಾಖೆಯ ಸಹಾಯದೊಂದಿಗೆ ವಿತರಿಸಿದ್ರು. ಆಹಾರ ಕಿಟ್ಗಳನ್ನು ವಿತರಿಸಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವಾನಂದ ಎಸ್ ಪಾಟೀಲ್ ಅವರು ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ಸಹಾಯ ಮಾಡುವುದು ದೊಡ್ಡ ಕೆಲಸ. ಅದರಲ್ಲೂ ನಿರ್ಗತಿಕರನ್ನ ಗುರುತಿಸಿ ಅವರಿಗೆ ಸಹಾಯ ಹಸ್ತ ಮಾಡಬೇಕೆಂಬುದೇ ನನ್ನ ಉದ್ದೇಶ. ಅಂತಹ ಕೆಲಸವನ್ನ ಈ ಸಂಸ್ಥೆಯು ಮಾಡುತ್ತಿದೆ ಎಂದು ಹೇಳಿದರು. ಈ ಥರ ನಮ್ಮ ಇದರಲ್ಲಿ ಲಿಮಿಟ್ಸ್ನಲ್ಲಿ ಇದ್ದಾರೆ ಅಂತ ಗೊತ್ತಾದ್ಮೇಲೆ ನನ್ನ ಕಾನ್ಸೆಪ್ಟು ಇವರಿಗೆ ಒಂದು ಸ್ವಲ್ಪ ರೀಚ್ ಆಗಿ ಸಹಾಯ ಮಾಡಬೇಕು ಅನ್ನೋ ಒಂದು ಮನೋಭಾವ, ಅದನ್ನು ನಾನು ಮೊನ್ನೆ ಮಾಡಿದ್ದೆ. ಈಗ ಮತ್ತೆ ಟ್ರಸ್ಟ್ ರಿಚ್ ಟು ಲೈಫ್ ಟ್ರಸ್ಟ್ ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಂದರೆ ಸ್ವಲ್ಪ ಇವರಿಗೆ ಹೆಲ್ಪ್ ಆಗುತ್ತೆ. ಈ ರೋಗ ಇಲ್ಲೇ ಈ ವರ್ಷನೇ ಕಡಿಮೆ ಆಗಿ ಮುಂದಿನ ವರ್ಷ ಬರಬಾರ್ದು. ಈ ಥರ ನಾವೆಲ್ಲ ಇದನ್ನು ಆಗಬಾರ್ದು. ಎಲ್ಲರೂ ಕೂಡ ದೈನಂದಿನ ಜೀವನಕ್ಕೆ ಮತ್ತೆ ಮರಳಂತ ಆಗಲಿ. ಇವರು ಕೂಡ ಮಾಸ್ಕ್ ಧರಿಸಿ ಸಾಮಾಜಿಕ ಕಾಪಾಡ್ಕೋಬೇಕು. ರಿಚ್ ಟು ಲೈಫ್ ಅಧ್ಯಕ್ಷೆ ಕೃತಿಕಾ ಅವರು ಮಾತನಾಡಿ, ಬಡವರು ನಿರ್ಗತಿಕರನ್ನ ಗುರುತಿಸಿ ನಮ್ಮ ಸಂಸ್ಥೆಯಿಂದ ಕೈಲಾದ ಸಹಾಯವನ್ನ ಮಾಡಲಾಗ್ತಾ ಇದೆ. ಇಂತಹ ಬಡವರನ್ನ ಗುರುತಿಸಿ ಅವರ ಹಸಿವನ್ನ ನೀಗಿಸುವುದೇ ನಮ್ಮ ಸಂಘ ಸಂಸ್ಥೆಯ ಉದ್ದೇಶವಾಗಿದೆ ಎಂದು ಹೇಳಿದರು. ನಾವು ಈ ಸಂಸ್ಥೆ ಶುರು ಮಾಡಿ 1.5 ವರ್ಷ ಆಗಿದೆ. ಈ 1.5 ವರ್ಷದಲ್ಲಿ ನಾವು ಒಂದು ಗೌರ್ಮೆಂಟ್ ಶಾಲೆನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಆ ಗೌರ್ಮೆಂಟ್ ಶಾಲೆಯಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅದ್ರ ಜೊತೆಗೆ ಅಬ್ಯಾಕಸ್ನ ನಾವು ಅಳವಡಿಸಿದ್ದೀವಿ. ಈಗ ಸದ್ಯ ಕೊರೋನಾ ಇದು ಪ್ಯಾಂಡಮಿಕ್ ಇರೋದ್ರಿಂದ ನಾವು ಕ್ಲೋಸ್ ಮಾಡಿದ್ದೀವಿ. ಹಂಗೆ ನಮಗೊಂದು ನ್ಯೂಸ್ ಬಂತು ರಿಪೋರ್ಟರ್ಗಳಿಂದ, ಇಲ್ಲಿ ಶೆಡ್ಗಳು ಹಾಕೊಂಡಿದ್ದಾರೆ, ಅವ್ರಿಗೆ ಊಟ ಇಲ್ಲ, ವಸತಿ ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಇಲಾಖೆ ಸಹಾಯನ ನಮ್ಮ SDSR ಮೂಲಕ ನಾವು ಮಾಡೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ, ಮಾಡ್ತಿದ್ದೀನಿ. ಇಲ್ಲಿ ಊರ ಕಡೆ ತುಂಬಾ ಕಮ್ಮಿ ಇರೋದ್ರಿಂದ ನಾವು ಇವಾಗ 1 ವರ್ಷ ಆಗ್ತೀವಿ ಸ್ಟಾರ್ಟ್ ಮಾಡಿ. ಸರ್ ನಾವು ಮೇನ್ಲಿ ಎಜುಕೇಷನ್ಗೆ ಕಾನ್ಸಂಟ್ರೇಟ್ ಮಾಡ್ತಿರೋದು ಸರ್. ಲೈಕ್ ಇವಾಗ ಕಾಲೇಜ್ ಮುಗಿಸಿರ್ತಾರೆ, ಅವ್ರಿಗೆ ಟ್ರೈನಿಂಗ್ ಹೆಂಗೆ ಟ್ರೈನಿಂಗ್ ಹೇಗೆ ತಗೋಬೇಕು ಅಂತ ಗೊತ್ತಿರಲ್ಲ, ಮತ್ತು ಹೇಗೆ ಅವರು ಅಪ್ರೋಚ್ ಮಾಡಬೇಕು ಅಂತ ಗೊತ್ತಿರಲ್ಲ, ಎಲ್ಲಿ ಯಾವುದಾದ್ರು ಒಂದು ಇಂಟರ್ವ್ಯೂಗೆ ಹೋಗ್ತಾರೆ, ಹೇಗೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅಂಥವ್ರಿಗೆಲ್ಲ ನಾವು ನಮ್ಮ ಕಡೆಯಿಂದ ಫ್ರೀಯಾಗಿ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡ್ತೀವಿ, ಕೋಚಿಂಗ್ ಕೊಡ್ತೀವಿ. ಸೊ ಹೀಗಾಗಿ ನಾವು ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಮಾನವ ಹಕ್ಕು ಆಯೋಗದ ಸದಸ್ಯ ಅಲಿಖಾನ್, ರಿಚ್ ಟು ಲೈಫ್ನ ಸದಸ್ಯರಾದ ಸ್ವಾತಿ, ಪ್ರತಾಪ್, ರುದ್ರೇಶ್, ರಂಜಿತ್, ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹಾಗೂ ಇತರರು ಹಾಜರಿದ್ದರು. ಹರೀಶ್, ವಿ4 ನ್ಯೂಸ್, ಬೇಲೂರು.